ಪುತ್ತೂರನ್ನ ಜಿಲ್ಲೆಯಾಗಿಸುವ ನಿಟ್ಟಿನಲ್ಲಿ ಪುತ್ತೂರಿನಲ್ಲಿ ಕೇಂದ್ರ ಸಮಿತಿಯನ್ನ ರಚನೆ ಮಾಡಿದ ಬಳಿಕ ತಾಲೂಕು ಸಮಿತಿಯನ್ನ ರಚಿಸಿ ಪ್ರತಿ ತಾಲೂಕಿನ 5 ಜನರನ್ನ ಕೇಂದ್ರ ಸಮಿತಿಗೆ ಸೇರಿಸುವ ನಿರ್ಣಯವನ್ನ ಕೈಗೊಂಡಿದ್ದು ಪುತ್ತೂರು ಜಿಲ್ಲಾ ಹೋರಾಟ ಸಮಿತಿ ಸಭೆಯಲ್ಲಿ ಇಲ್ಲಿಯ ಕೋರ್ಟ್ ಹಾಲ್ನ ಪರಾಶರ ಸಭಾಂಗಣದಲ್ಲಿ ಜಿಲ್ಲಾ ಹೋರಾಟ ಸಮಿತಿಯ ವತಿಯಿಂದ ಸಮಿತಿಯ ಸಂಚಾಲಕ ಅಶೋಕ್ ರೈ ಅವರ ನೇತೃತ್ವದಲ್ಲಿ ನಡೆದ 2ನೇ ಮಹತ್ವದ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಯಿತು. ಸಭೆಯಲ್ಲಿ ಬಂದ ಅಭಿಪ್ರಾಯದಂತೆ ಕೇಂದ್ರ ಸಮಿತಿಗೆ ಧರ್ಮಸ್ಥಳದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರನ್ನ ಗೌರವಾಧ್ಯಕ್ಷರನ್ನಾಗಿ, ಗೌರವ ಸಲಹೆಗಾರರಾಗಿ ಮಠದ ಸ್ವಾಮೀಜಿಗಳನ್ನ ಹಾಗೂ ಸಂಚಾಲಕರನ್ನಾಗಿ ಶಾಸಕರು ಹಾಗೂ ಮಾಜಿ ಶಾಸಕರನ್ನ ನೇಮಿಸಿ ಕೇಂದ್ರ ಸಮಿತಿಯ ನಿರ್ಧಾರದಂತೆ ತಾಲೂಕು ಸಮಿತಿಗಳನ್ನು ರಚಿಸುವುದು, ಬಳಿಕ 10 ಜನರ ಕೋರ್ ಕಮಿಟಿಯ ರಚಿಸುವ ಕುರಿತು ನಿರ್ಧರಿಸಲಾಯಿತು. ಪುತ್ತೂರು ಕೇಂದ್ರವನ್ನಾಗಿಟ್ಟುಕೊಂಡು ಸುಳ್ಯ, ಬೆಳ್ತಂಗಡಿ, ಕಡಪ, ಬೆಟ್ಲ ತಾಲೂಕುಗಳಿಂದ 3 ರಿಂದ 5 ಜನ ಪ್ರಮುಖರನ್ನ ಸೇರಿಸಿ ಕೇಂದ್ರ ಸಮಿತಿ ರಚಿಸುವುದು, ಬಳಿಕ ಆಯಾ ತಾಲೂಕಿನ ಜಾತಿ ಸಂಘಟನೆಯ ಪ್ರಮುಖರು, ಸಂಘ ಸಂಸ್ಥೆಗಳ ಪ್ರಮುಖರು, ಜನಪ್ರತಿನಿಧಿಗಳು ಅನುಭವಸ್ಥರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಮುಂದಿನ ಹೋರಾಟಕ್ಕೆ ಸಜ್ಜಾಗುವ ಕುರಿತು ಸಭೆಯಲ್ಲಿ ಅಭಿಪ್ರಾಯಕ್ಕೆ ಬರಲಾಯಿತು. ಗ್ರಾಮದಲ್ಲಿ ಮಾಡಬೇಕು, ಇಲ್ಲ 3 ಗ್ರಾಮವನ್ನು ಸೇರಿಸಿ ಒಂದು ಸಮಿತಿ ಮಾಡಬೇಕು, ಈ ತರ ಎಲ್ಲ ಅಭಿಪ್ರಾಯಗಳು ಬಂತು. ಅದಕ್ಕಾಗಿ ನಾವು ಈಗ ನಿಮ್ಮ ಅಭಿಪ್ರಾಯವನ್ನು ಕೇಳಲಿಕ್ಕೆ ಯಾವ ರೀತಿ ಮಾಡ್ಬೋದು, ಒಂದು ವಿಚಾರ ಇವತ್ತು ಸಬ್ಜೆಕ್ಟ್ ಯಾವ ರೀತಿ ಹೇಳಿದ್ರೆ ಒಂದು ಸಮಿತಿ ಮಾಡಬೇಕು. ನಾವು ಅದಕ್ಕೆ ಒಂದು ಕೋರ್ ಕಮಿಟಿ ಮಾಡಿ ಒಂದು 6 ಜನರ ಇಲ್ಲ ಒಂದು 10 ಜನರ ಒಂದು ಸದಸ್ಯತ್ವವನ್ನು ಮಾಡಿ ಅವರ ಮುಖಾಂತರ ಈಗ ಎಲ್ಲರೂ ನಾನು ಸದಸ್ಯನಾಗೋದಲ್ಲ ಪದಾಧಿಕಾರಿಗಾಗಲಿಕ್ಕೆ ಆಸಕ್ತಿ ಇದ್ದವರು ಇದ್ದಾರೆ. ಈಗ ನಾನು ನಾಳೆ ಒಬ್ಬರೇ ಮಾಡಿದರೆ ಅಶೋಕ್ ರೈಗಳು ಅದು ಮಾಡಲಿಲ್ಲ ಸರಿ ಕಾಣೋದಿಲ್ಲ. ಅಂದರೆ ಇದು ಒಬ್ಬರಿಂದ ಆಗುವಂಥ ಕೆಲಸ ಖಂಡಿತ ಅಲ್ಲ. ಇದು ಎಲ್ಲರೂ ಸೇರಿದರೆ ಮಾತ್ರ ಈ ಕೆಲಸಕ್ಕೆ ಸ್ವಲ್ಪ ಚಾಲನೆ ಬರಬಹುದು. ಅದಕ್ಕಾಗಿ ನಾವು ಸುಳ್ಯದಿಂದ ಅಲ್ಲೊಂದು 100-150 ಜನರನ್ನು ಇವತ್ತು ಸೇರಿಸುವ ವ್ಯವಸ್ಥೆ ಇತ್ತು. ಆದರೆ ಅಲ್ಲಿಯೂ ಯಾರನ್ನು ಮಾಡೋದು, ಸಮಿತಿ ಯಾವ ರೀತಿ ಮಾಡೋದು, ಹಿಂದೆ ಸ್ವಲ್ಪ ಹೋರಾಟ ಮಾಡಿದವರು ಇದ್ದಾರೆ, ಹೇಗೆ ಮಾಡೋದಂತ ನಮಗೆ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಿಮ್ಮನ್ನೆಲ್ಲ ಕರೆದು ಸಲಹೆ ಸೂಚನೆ ಬೇಕು. ಒಂದು ಇಲ್ಲಿ ಸಮಿತಿ ಮಾಡೋದು ಯಾವ ರೀತಿ, ಆನಂತರ ಸುಳ್ಯದಲ್ಲಿ ಯಾವ ರೀತಿ ನಾವು ಸಮಿತಿ ಮಾಡ್ಬೋದು. ಆನಂತರ ನಾವು ಇವಾಗಲೇ ಎಲ್ಲ ಒಂದು ಮನವಿಯನ್ನು ರೆಡಿ ಮಾಡಿದ್ದೇವೆ ಗ್ರಾಮ ಪಂಚಾಯತಿಗಳಿಗೆ, ತಾಲೂಕು ಪಂಚಾಯತಿಗಳಿಗೆ, ಎಲ್ಲ ಸಂಘಟನೆಗಳಿಗೆ. ವೀರೇಂದ್ರ ಹೆಗ್ಡೆ ಅವರ ಹತ್ರ ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀವಿ, ಬೆಳ್ತಂಗಡಿ ಶಾಸಕರ ಹತ್ರ ತಗೊಂಡಿದ್ದೀವಿ, ನಮ್ಮ ತಗೊಂಡಿದ್ದೀವಿ, ಎಲ್ಲ ಸ್ವಾಮೀಜಿಗಳ ಹತ್ರ ತಗೊಂಡಿದ್ದೀವಿ. ಎಲ್ಲರನ್ನೂ ಒಂದು ಹಂತದಲ್ಲಿ ಅವರ ಮನಸ್ಸಿಗೆ ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ಇವಾಗ ಮಾಡಿದ್ದೇವೆ. ಇನ್ನು ನಾವು ಎಲ್ಲರೂ ಹೋಗಿ ಅವರಿಂದ ಮನವಿ ಪತ್ರ ತಗೊಳ್ಳೋದು, ಅನಂತರ ಎಲ್ಲರ ವಿಚಾರಗಳನ್ನು ಸೇರಿಸಿ ಡಿಸ್ಟಿಕ್ ಮಿನಿಸ್ಟರ್ ಹತ್ರನೂ ಮಾತಾಡುವ ಕೆಲಸ ಆಗಿದೆ. ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹತ್ರ ಮಾಡ್ತಾರುವಂಥ ಕೆಲಸ, ಅವರು ಫುಲ್ಲು ಸಹಕಾರವನ್ನು ಹೇಳಿದ್ದಾರೆ. ಹಾಗೆ ಎಲ್ಲರನ್ನು ಸೇರಿಸಿಕೊಂಡು ಮುಂದೆ ಹಂತವಾಗಿ ನಾವು MLAಗಳನ್ನು ಕಾನ್ಫಿಡೆನ್ಸ್ ತಗೋಬೇಕು, ಆನಂತರ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರುಗಳನ್ನು ತಗೋಬೇಕು, ಆನಂತರ ಕಂದಾಯ ಮಂತ್ರಿಯನ್ನು ತಗೋಬೇಕು, ಲಾ ಮಿನಿಸ್ಟ್ರನ್ನು ತಗೋಬೇಕು. ನೆಕ್ಸ್ಟ್ ನಮಗೆ ಇರುವಂಥದ್ದು ಚೀಫ್ ಮಿನಿಸ್ಟರ್. ಅವರನ್ನು ಮೊದಲಾಗಿ ನಾವು ವಿಶ್ವಾಸ ಪಡ್ಕೊಂಡ್ರೆ ಆ ಗ್ರಾಮವನ್ನೇ ವಿಶ್ವಾಸ ಪಡ್ಕೊಂಡಾಗ ಅದೊಂದು, ಮತ್ತೊಂದು ತಾಲೂಕ್ ಪಂಚಾಯತ್, ಮತ್ತೊಂದು ನಗರಸಭೆ. ಇಷ್ಟು ಕವರ್ ಆದರೆ ನಮ್ಮ ಪುತ್ತೂರು ಕವರ್ ಆಗ್ತದೆ. ಅಂದರೆ ಅದು ಗ್ರಾಮ ಸಭೆಯಲ್ಲಿ ಪ್ರಸ್ತಾಪ ಆಗ್ತದೆ, ಪಂಚಾಯತಲ್ಲಿ ಪ್ರಸ್ತಾಪ ಆಗ್ತದೆ. ಒಟ್ಟು ಆ ರೀತಿಯ ವಿಚಾರಗಳು. ಮತ್ತು ನೀವು ಹೇಳಿದಾಗೆ ಕೋರ್ ಕಮಿಟಿಯೂ ಮಾಡ್ಬೋದು. ಒಂದು ಕೋರ್ ಕಮಿಟಿ ಅಂದರೆ ಯೋಚನೆ ಮಾಡುವವರದ್ದು ಬೇಕು. ಮತ್ತೊಂದು 20 ರಿಂದ 50 ಜನರ ತಂಡ, ಒಂದು ಎಲ್ಲ ತಾಲೂಕಿನ ಪ್ರಮುಖರನ್ನ 5 ಜನ ಸೇರಿಸಿ ಅದೊಂದು ಯೋಚನೆ ಮಾಡುವ ತಂಡ ಇದ್ರೆ ಒಳ್ಳೆಯದು. ಯಾಕಂದರೆ ಅಲ್ಲಿ ಕಾರ್ಯಕ್ರಮ ಮಾಡುವಾಗ ಹೇಗೆ ಮಾಡೋದು ಅಂತೇಳಿ ಅದು ಮಾಡ್ಬೋದು. ಅದೇ ಕೋರ್ ಕಮಿಟಿಯಲ್ಲಿ ಅವರನ್ನು ಸೇರಿಸಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಅವರು ಸಲಹೆ ತಗೊಂಡೇ ಅಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ತದೆ ನಮಗೆ. ಮತ್ತೊಂದು ನಮ್ಮ ಇಲ್ಲಿ ಮಾಡುವಾಗ ಇದು ಕೇಂದ್ರ ಆದ ಕಾರಣ ಇಲ್ಲಿ ನಾವು ಎಲ್ಲರನ್ನ ಇನ್ವಾಲ್ವ್ ಮಾಡಬೇಕು. ಒಂದು ರಾಜಕೀಯ ಪಕ್ಷದ ಎಲ್ಲ ಪ್ರಮುಖರನ್ನು, ಒಂದು ಜಾತಿ ಸಂಘಟನೆಯ ಎಲ್ಲ ಪ್ರಮುಖರನ್ನು, ಮತ್ತೊಂದು ಜನಪ್ರತಿನಿಧಿಗಳನ್ನು, ಮತ್ತೊಂದು ಸಂಘ ಸಂಸ್ಥೆಯ ಹೋರಾಟ ಸಮಿತಿ, ಬೇರೆ ಬೇರೆ ನಮ್ಮಲ್ಲಿ ಇದೆ. ವಕೀಲರ ಸಂಘ ಅಂಥದ್ದು ತುಂಬ ಸಂಘಗಳಿವೆ, ಬೇರೆ ಬೇರೆ ಸಂಘ ಇದೆ. ಎಷ್ಟು ಸಿಗ್ತದೆ, ಯಾಕಂದರೆ ನಮಗೆ ಮಾಹಿತಿ ಸುದ್ದಿಯಲ್ಲಿ ಅದನ್ನು ಸಿಗ್ಬೋದು, ಎಷ್ಟು ಸಂಘ ಇದೆ. ಈಗಾಗಲೇ ಕೆಲವೊಂದು ಗ್ರಾಮ ಪಂಚಾಯತ್ ಸಭೆಗಳಲ್ಲಿ ಪುತ್ತೂರನ್ನ ಜಿಲ್ಲೆಯನ್ನಾಗಿಸುವ ಕುರಿತು ಬೆಂಬಲಗಳು ವ್ಯಕ್ತವಾಗಿವೆ. ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತ್ಗಳಿಗೆ ಜಿಲ್ಲೆಯ ಕುರಿತು ಕೆಲವೊಂದು ಸೂಚನೆಗಳನ್ನು ಕಳುಹಿಸಿ ಪಂಚಾಯತ್ ಮಟ್ಟದ ಅಭಿಪ್ರಾಯಗಳನ್ನು ಸಂಗ್ರಹಿಸುವ ಕುರಿತು ಚರ್ಚಿಸಲಾಯಿತು. ವೇದಿಕೆಯಲ್ಲಿ ಸಮಿತಿಯ ಕಾರ್ಯದರ್ಶಿ ನ್ಯಾಯವಾದಿ ಭಾಸ್ಕರ್ ಕೋಡಿಬ್ಬಾಳ, ಸಮಿತಿಯ ಬಡಕಿಲಾ ಪ್ರದೀಪ್ ಕುಮಾರ್, ನಿರಂಜನ್ ರೈ ಮಠಂತಬೆಟ್ಟು, ಸಾಚಾ ರಾಧಾಕೃಷ್ಣ ಅಡ್ವಾ, ರಾಜಾರಾಮ್ ರೈ ಕೊಲ್ಪೆಗುತ್ತು, ವಿದ್ಯಾಗೌರಿ, ಹರಿಣಾಕ್ಷಿ ಜೆ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.